ಮಂಗಳೂರಲ್ಲೂ ಮೈಕ್ರೋ ಫೈನಾನ್ಸ್ ಸಾಲವನ್ನು ಮನ್ನಾ ಮಾಡಲು ಒತ್ತಾಯ ಕೇಳಿಬಂದಿದೆ. ಹೆಚ್ಚು ಬಡ್ಡಿ ವಸೂಲು ಮಾಡಿ ಶೋಷಣೆ ಮಾಡುತ್ತಿರುವ ಈ ಸಂಸ್ಥೆಗಳನ್ನು ಸ್ಥಗಿತಗೊಳಿಸಿ ಸರ್ಕಾರವೇ ಕಿರು ಹಣಕಾಸು ಸಂಸ್ಥೆಗಳನ್ನು ನಡೆಸುವಂತಾಗಬೇಕು ಎಂಬ ಋಣಮುಕ್ತ ಹೋರಾಟ ಸಮಿತಿ ಆಗ್ರಹಿಸಿದೆ. ಮೈಕ್ರೋ ಫೈನಾನ್ಸ್ ವಿರುದ್ಧ ಮಂಗಳೂರಿನಲ್ಲಿ ಪ್ರತಿಭಟನೆ. ಋಣಮುಕ್ತ ಹೋರಾಟ ಸಮಿತಿಯಿಂದ ನಡೆಯಿತು ಧರಣಿ. ಸಾವಿರಾರು ಮಂದಿ ಪ್ರತಿಭಟನೆಗೆ ಸಾಥ್. ಮಂಗಳೂರಿನ ನೆಹರು ಮೈದಾನದಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ರಾಜ್ಯ ಸರ್ಕಾರವನ್ನ ಎಚ್ಚರಿಸುವ ಕೆಲಸ ಮಾಡಲಾಯಿತು. ಈ ಸಂಸ್ಥೆಗಳಿಂದ ಹೆಚ್ಚು ಬಡ್ಡಿ ವಸೂಲು ಮಾಡಿ ಶೋಷಣೆ ಮಾಡಲಾಗುತ್ತಿದೆಯಂತೆ. ಹಾಗಾಗಿ ಈ ಸಂಸ್ಥೆಗಳನ್ನು ಸ್ಥಗಿತಗೊಳಿಸಿ ಸರ್ಕಾರವೇ ಕಿರು ಹಣಕಾಸು ಸಂಸ್ಥೆಗಳನ್ನು ನಡೆಸುವಂತಾಗಬೇಕು ಎಂಬ ಆಗ್ರಹ ಕೇಳಿಬಂತು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಋಣಮುಕ್ತ ಕಾಯ್ದೆ ಸಮರ್ಪಕವಾಗಿ ಜಾರಿಯಾಗುವವರೆಗೂ ಹೋರಾಟಕ್ಕೆ ಕರೆ ನೀಡಲಾಯಿತು. ದೇಶದ ಬಡವರ ಮೇಲೆ ಇರುವ ಸಾಲ ಮತ್ತು ಬಡ್ಡಿ ಹೊರೆಯಿಂದ ಮುಕ್ತರನ್ನಾಗಿ ಮಾಡುವುದು ನಿಜವಾದ ದೇಶಭಕ್ತಿ. ಸರ್ಕಾರದ ಮೈಕ್ರೋ ಫೈನಾನ್ಸ್ ಕಾಯ್ದೆಯ ಪ್ರಕಾರ ಆದಾಯ ತೆರಿಗೆ ವಿನಾಯಿತಿ ಪಡೆದು ಅದನ್ನು ಫಲಾನುಭವಿಗಳಿಗೆ ನೀಡಿದೆ. ಸಾಲ ನೀಡಿ ದೊಡ್ಡ ಮೊತ್ತದ ಬಡ್ಡಿಯನ್ನ ವಸೂಲು ಮಾಡಿ ಶೋಷಣೆ ಮಾಡುತ್ತಿವೆ. ಬಡವರನ್ನ, ಮಹಿಳೆಯರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಬೇಕಾದ ಈ ಸಂಸ್ಥೆಗಳು ಜನರನ್ನ ಶೋಷಿಸುತ್ತಿವೆ. ಈ ವಂಚನೆಯನ್ನ ನಿಲ್ಲಿಸಲು ಸರ್ಕಾರ ತಕ್ಷಣ ಮಧ್ಯಪ್ರವೇಶ ಮಾಡಬೇಕೆಂದು ಪ್ರತಿಭಟನೆಯಲ್ಲಿ ಋಣಮುಕ್ತ ಹೋರಾಟ ಸಮಿತಿಯ ಮುಖಂಡ ಬಿಎಂ ಭಟ್ ಒತ್ತಾಯಿಸಿದರು. ಲೇವಾದೇವಿ ನಿಷೇಧ ಇರುವಂತಹ ಈ ದೇಶದಲ್ಲಿ ಈ ರೀತಿ ಖಾಸಗಿ ಲೇವಾದೇವಿ ತರ ಬಡ್ಡಿ ವ್ಯವಹಾರ ಮಾಡಿದಂಥ ಈ ಮೈಕ್ರೋ ಫೈನಾನ್ಸ್ಗಳು ದೇಶದ ಉದ್ದೇಶಿತ ಯೋಜನೆಯನ್ನು ಉಲ್ಲಂಘಿಸಿದ್ದಾರೆ. ಆದ್ದರಿಂದ ಈ ಕಾನೂನು ಋಣಮುಕ್ತ ಕಾಯ್ದೆಯೊಳಗೆ ತರಿಸಿ ಅವರ ಸಾಲಗಳನ್ನು ಮನ್ನಾ ಮಾಡಬೇಕು ಅಂತ ಉದ್ದೇಶದಿಂದ ಈ ಹೋರಾಟ ನಡೀತಾ ಇದೆ. ಈ ಮೈಕ್ರೋ ಫೈನಾನ್ಸ್ ಅನ್ನು ಸರ್ಕಾರ ಮುನ್ನಡೆಸಬೇಕು. ಅದು ಜನರಿಗೆ ಬೇಕು. ಉದ್ಯೋಗಾವಕಾಶ ಹೆಚ್ಚಿಸಬೇಕು. ಗ್ರಾಮೀಣ ಜನರ ಬಡ ಜನತೆಯ ಸಾಲ ಬಡತನ ನಿರ್ಮೂಲನೆ ಆಗಬೇಕು. ರಾಜ್ಯದಲ್ಲಿ 32 ಕಿರು ಹಣಕಾಸು ಸಂಸ್ಥೆಗಳ ಮೂಲಕ 24,548 ಕೋಟಿ ರೂಪಾಯಿಗಳನ್ನು ಬಡವರಿಗೆ ಸಾಲ ನೀಡಿ 21ರಿಂದ 26% ಬಡ್ಡಿ ವಸೂಲು ಮಾಡಿ ಶೋಷಿಸುತ್ತಿವೆ. ಬಲವಂತವಾಗಿ ಸಾಲ ವಸೂಲಿ ಮಾಡಲಾಗುತ್ತಿದೆ. ಈ ರೀತಿಯ ಶೋಷಣೆಯನ್ನ ಕೊನೆಗೊಳಿಸಲು ಸರ್ಕಾರ ಮಧ್ಯಪ್ರವೇಶ ಮಾಡಿ ಮೈಕ್ರೋ ಫೈನಾನ್ಸ್ನ ಸಾಲ ಮನ್ನಾ ಮಾಡಬೇಕು ಎಂದು ಜೆಡಿಎಸ್ ರಾಜ್ಯ ಮುಖಂಡ ಎಂಬಿ ಸದಾಶಿವ ಆಗ್ರಹಿಸಿದರು. ಕಿರು ಹಣಕಾಸು ಸಂಸ್ಥೆಗಳು ಈ ಜಿಲ್ಲೆಯಲ್ಲಿ ಮತ್ತು ನೆರೆ ಜಿಲ್ಲೆಗಳಲ್ಲಿ ಪ್ರತಿ ಮನೆಗೆ ಹೋಗಿ ಮಹಿಳೆಯರಿಗೆ ಆಮಿಷ ಒಡ್ಡಿ ಸಾಲವನ್ನು ಕೊಟ್ಟು ಆ ಸಾಲವನ್ನು ಕಟ್ಟಲು ಸಾಧ್ಯವಾಗದಾಗ ಮತ್ತಷ್ಟು ಸಾಲವನ್ನು ಕೊಟ್ಟು ಅವರನ್ನು ಸಾಲದ ಶೂಲದಲ್ಲಿ ಸಿಲುಕಿಸಿದ್ದಾರೆ. ಅದರ ವಸೂಲಾತಿಗಾಗಿ ಅವೈಜ್ಞಾನಿಕವಾದ ರೀತಿಯಲ್ಲಿ, ಒಂದು ಅಸಮಂಜಸವಾದ ರೀತಿಯಲ್ಲಿ ಪ್ರತಿ ಮನೆಗಳಿಗೆ ಹೋಗಿ ದಬ್ಬಾಳಿಕೆ ದೌರ್ಜನ್ಯಗಳಿಂದ ಮನೆಯಲ್ಲಿ ಕುಳಿತು ಸಾಂಸಾರಿಕ ಜೀವನಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾದಂಥ ಹೋರಾಟವನ್ನು ನಾವು ಸುಳ್ಯದಿಂದ ಆಗಸ್ಟ್ ತಿಂಗಳಲ್ಲಿ ಪ್ರಾರಂಭ ಮಾಡಿದೆವು. ಈಗ ಈ ಇಡೀ ಜಿಲ್ಲೆಯಲ್ಲಿ ಅದು ವ್ಯಾಪಿಸಿದೆ ಮತ್ತು ರಾಜ್ಯಕ್ಕೂ ವ್ಯಾಪಿಸಬೇಕು ಅನ್ನುವಂಥ ಬಯಕೆ ನಮ್ಮದು. ರಾಜ್ಯದಾದ್ಯಂತ ನೆರೆ ಹಾವಳಿಯಿಂದ ಕೂಲಿ ಕಾರ್ಮಿಕರು ಮತ್ತು ದುಡಿಯುವವರು ಸಂಕಷ್ಟದಲ್ಲಿರುವ ಕಾರಣ ಕಿರು ಸಂಸ್ಥೆಗಳಿಂದ ಪಡೆದ ಸಾಲವನ್ನ ಮನ್ನಾ ಮಾಡಲು ಸಮಾವೇಶದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಪ್ರಧಾನಿಯವರಿಗೆ ಜಿಲ್ಲಾಧಿಕಾರಿಯ ಮೂಲಕ ಮನವಿಯನ್ನ ಸಲ್ಲಿಸಲಾಯಿತು. ಇನ್ನು ಪ್ರತಿಭಟನೆಯಲ್ಲಿ ಭಾಗಿಯಾದರೆ ಸಾಲ ಮನ್ನಾ ಆಗುತ್ತೆ ಎಂಬ ನಿರೀಕ್ಷೆಯಲ್ಲಿ ಸಾವಿರಾರು ಮಂದಿ ಆಗಮಿಸಿದ್ದಾರೆ. ರಾಜ್ಯ ಸರ್ಕಾರ ಸಾಲ ಮನ್ನಾ ಮಾಡುವುದರಿಂದ ಸಾಕಷ್ಟು ಮಂದಿಗೆ ಪ್ರಯೋಜನವಾಗಲಿದೆ ಎಂದು ನಿರೀಕ್ಷೆ ಹೊತ್ತುಕೊಂಡು ಜನರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಸಾಲ ಮನ್ನಾ ಆಗ್ತದೆ ಅಂತ ಹೇಳಿದ್ದಾರೆ. ಹಾಗೆ ಎಲ್ಲರೂ ಬಂದು ಇಲ್ಲಿ ಸೇರಿದ್ದಾರೆ. ಹಾಗೆ ನಮ್ಮದು ಸಹ ಸಾಲ ಮನ್ನಾ ಆಗಬೇಕಂತ ನಾವು ಸಹ ಬಂದು ಇಲ್ಲಿ ಸೇರಿದ್ದೀವಿ. ಅಂದರೆ ಈ ಸಾಲ ಮನ್ನಾ ಆದರೆ ನಮಗೆ ತುಂಬ ಉಪಕಾರ ಉಂಟು. ಅಂದರೆ ತುಂಬ ಕಷ್ಟದಲ್ಲೆಲ್ಲ ಕಟ್ತಾರೆ. ಆ ರೀತಿ ಇರುವಾಗ ನಮಗೆ ಈ ರೀತಿ ಗೌರ್ಮೆಂಟ್ ಒಂದು ಈ ಥರ ಸಾಲ ಮನ್ನಾ ಮಾಡಿದರೆ ನಮಗೆ ಒಂದು ಉಪಕಾರ ಆಗ್ತದೆ ಅಂತ ನಾವು ಬಂದು ಎಲ್ಲರ ಪರವಾಗಿ ನಾವು ಸಹ ಬಂದು ಸೇರಿದ್ದೀವಿ. ಪ್ರತಿಭಟನಾ ಸಭೆಯಲ್ಲಿ ಇಸ್ಮಾಯಿಲ್ ಕಡಬ, ಎಲ್ ಮಂಜುನಾಥ್, ಹೋರಾಟ ಸಮಿತಿಯ ಅಧ್ಯಕ್ಷೆ ನೆಬಿಸಾ, ನವೀನ್ ಪುತ್ರನ್, ಕೇಶವ್ ಪುತ್ತೂರು, ನಾಗರಾಜ್ ಬಂಟ್ವಾಳ, ಭರತ್ ಮಂಗಳೂರು, ಸವಿತಾ, ಸೆಸಪ್ಪ ಬೆದ್ರಕಾಡು ಮೊದಲಾದವರು ಹಾಜರಿದ್ದರು. ಪ್ರತಿಭಟನೆಗೆ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಂದ ಆಗಮಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ವಿರುದ್ಧ ಈಗಾಗಲೇ ರಾಜ್ಯದಾದ್ಯಂತ ಪ್ರತಿಭಟನೆಯ ಕಾವು ಹೆಚ್ಚಾಗಿದ್ದು, ಇದೀಗ ಮಂಗಳೂರಿನಲ್ಲೂ ಪ್ರತಿಭಟನೆ ನಡೆಸುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಮಾಡಲಾಗುತ್ತಿದೆ. ಒಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಋಣಮುಕ್ತ ಹೋರಾಟ ಸಮಿತಿಯ ಹೋರಾಟಕ್ಕೆ ಸ್ಪಂದನೆ ನೀಡುತ್ತಾ ಅನ್ನುವುದನ್ನು ಕಾದು ನೋಡಬೇಕಾಗಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.